ದಂಪತಿಗಳ ಕಲಹದಲ್ಲಿ ಅಪ್ರಾಪ್ತ ಮಗುವಿನ ಪ್ರಯಾಣ ನಿರ್ಬಂಧಿಸುವ ದುಬೈ ನ್ಯಾಯಾಲಯದ ತೀರ್ಪು ಮನೆಸೆರೆಗೆ ಸಮ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆ ಎಂದು ಭಾರತದ ಸುಪ್ರೀಂ ಕೋರ್ಟ್ ಹೇಳಿದೆ. ಗಾನಾದ ಪ್ರಜೆಯಾಗಿದ್ದು ದುಬೈಯಲ್ಲಿ ವಾಸಿಸುವ ಮಗುವಿನ ತಂದೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. 2024ರ ಡಿಸೆಂಬರ್ನಲ್ಲಿ ಬೆಂಗಳೂರು ಹೈಕೋರ್ಟ್ ಈ ವಿಷಯದಲ್ಲಿ ಸ್ಥಳೀಯ ನ್ಯಾಯಾಲಯದಲ್ಲಿ ಪರಿಹಾರ ಕಂಡುಕೊಳ್ಳಿ ಎಂದು ನೀಡಿದ ತೀರ್ಪು ಸರಿಯಾದುದು ಎಂದು ಸಹ ಸುಪ್ರೀಂ ಕೋರ್ಟ್ ಹೇಳಿತು. ಆ ತೀರ್ಪನ್ನು ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನಿಸಿದ್ದು ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಕೋಟೀಶ್ವರ್ ಸಿಂಗ್ ಅವರ ನ್ಯಾಯಪೀಠದೆದುರು ಪ್ರಕರಣ ಬಂದಿತ್ತು. ಮಗುವಿನ ಪ್ರಯಾಣಕ್ಕೆ ನಿಷೇಧವು ಗೃಹಬಂಧನಕ್ಕೆ ಸಮ. ತಪ್ಪು ಮಾಡದ ಮಗುವಿಗೆ ಇಂತಹ ಶಿಕ್ಷೆ ಏಕೆ ಎಂದು ಸುಪ್ರೀಂ ಕೋರ್ಟ್ ಕೇಳಿತು. ಬೆಂಗಳೂರು ನಿವಾಸಿ ಪತ್ನಿಯು ಕಲಹದ ಬಳಿಕ ಮಗುವನ್ನು ಅಲ್ಲಿಗೆ ಕರೆದೊಯ್ದಿದ್ದಾಳೆ. ದುಬೈ ನಿವಾಸಿ ತಂದೆಯ ಅರ್ಜಿ ದುಬೈ ಕೋರ್ಟಿನಲ್ಲಿ ಪರಿಹಾರ ಕಂಡಿರಲಿಲ್ಲ. ಅವರ ವಕೀಲ ನಿಖಿಲ್ ಗೋಯಲ್ ಭಾರತದಲ್ಲಿ ಪರ ಪ್ರಕರಣ ನಡೆಸಿದ್ದಾರೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.